ನಾನು ಅದಕ್ಕಿಂತ ಫಸ್ಟಿಗೆ ಸೋಷಿಯಲ್ ವರ್ಕರು, ಆಕ್ಸಿಡೆಂಟ್ ಆದರೂ ಉಳಿಸಿದ್ದೀನಿ, ಕಣ್ಕಾಣದವರಿಗೆ ರಸ್ತೆ ಎಲ್ಲ ದಾಟಿಸಿ ಅವರಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ, ಹಸುವಂದರಿಗೆ ಊಟ ಕೊಡಿಸಿದ್ದೀನಿ. ರೋಡಲ್ಲಿ ಆಕ್ಸಿಡೆಂಟ್ ಆದರೆ ಸುಮ್ಮನೆ ಹೋಗ್ಬಾರ್ದು, ಯಾಕಂದರೆ ದೇವರು ಮರಗಿಡಗಳಿಗೆ ಪ್ರಾಣಿ ಪಕ್ಷಿಗಳಿಗೂ ಅವರಿಗೆಲ್ಲ ಸೃಷ್ಟಿ ಮಾಡಿರ್ತಾನೆ. ಆಕ್ಸಿಡೆಂಟ್ ಆದ ತಕ್ಷಣವೇ ಅವರು ಆಂಬುಲೆನ್ಸಿಗೆ ಏನಾರ ಇದು ಮಾಡ್ತಿದ್ದೆ. ಆಮೇಲೆ ರೋಡಲ್ಲಿ ಹಂಪು ಇರುತ್ತೆ, ಆ ಹಂಪುಗಳಿಗೆ ಬಣ್ಣ ಬಳಿಬೇಕು, ಯಾಕಂದರೆ ನಮ್ಮ ಅಕ್ಕನೋ ತಂಗಿನೋ ಯಾರೋ ಹೊರಗಡೆಯಿಂದ ಯಾರಾದರೂ ಬರ್ತಾರೆ, ಅಣ್ಣನೋ ಹಂಪುಗಳಲ್ಲಿ ಜಂಪ್ ಆದರೆ ಆ ಬ್ಲೇಡ್ ಸೆಟ್ ಕಟ್ ಆಗೋದು ನಮ್ಗೆ ನೋಡೋಕ್ಕಾಗಲ್ಲ, ಅವರು ಟೈಮಿಗೆ ಕರೆಕ್ಟಾಗಿ ಹೋಗೋಕ್ಕಾಗಲ್ಲ. ಹಾಗಾಗಿ ಆ ಥರ ಎಲ್ಲ ಸಮಾಜ ಸೇವೆ ಮಾಡಿದ್ದೀನಿ ನಾವು. ಮತ್ತು ಪುನೀತ್ ಅಣ್ಣ ಶಿವಣ್ಣನವರ ಹೆಸರಲ್ಲಿ ಇವತ್ತಿಗೂ ಮಕ್ಕಳಿಗೆ ನನ್ನ ಕೈಲಾದಷ್ಟು ಪೆನ್ ಅಂತಿದ್ದೀನಿ. ಮತ್ತು ವಾಲಿಬಾಲು ಕ್ರಿಕೆಟ್ ಟೂರ್ನಮೆಂಟಿಗೆ ಅಕ್ಕಿ ಕೊಡಿಸಿದ್ದೀನಿ. ಯಾಕಂದರೆ ದೇಶ ನಮ್ಗೆ ಏನು ಮಾಡ್ತಾವೆ ಮುಖ್ಯ ಅಲ್ಲ, ದೇಶಕ್ಕೆ ನಾವೇನು ಮಾಡೋದು ಅನ್ನೋದು ಮುಖ್ಯ. ಹಾಗಾಗಿ ನನ್ನ ಕೈಲಾದಷ್ಟು ಮಾಡಿದ್ದೀನಿ ಸರ್. ಮತ್ತು ನಿಮ್ಮ ಚಾನಲ್ಗೂ ಒಳ್ಳೇದಾಗಲಿ ಅಂತೇಳಿ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಕರ್ನಾಟಕ ಜನರು ನನಗೆ ತುಂಬ ಸಪೋರ್ಟ್ ಮಾಡಿ. ಈಗ ಮಾಡ್ತಿರೋದು ಖುಷಿಯಾ, ಆಟೋ ಓಡ್ತಿರೋದು ಖುಷಿಯಾ ಅಂತ ನಿಮಗೆ ಸಮಾಜ ಸೇವೆಯಲ್ಲಿ?